25ನೇ ಸಿನಿಮಾ ಖಂಡಿತವಾಗ್ಲೂ ಯಾರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. ಕೆಲವರಿಗೆ ಏನು ಬರೀ 25 ಸಿನಿಮಾ ಅಂತ ಅನಿಸ್ಬೋದು, ಇನ್ನು ಕೆಲವರಿಗೆ ಓ ಮೈ ಗಾಡ್ 25 ಸಿನಿಮಾ ಮಾಡಿದ್ರೆ ಅನಿಸ್ಬೋದು. ಬಟ್ ಒಬ್ಬ ಕೆಳ ಮಧ್ಯಮ ವರ್ಗದ ಹುಡುಗ ಆಗಿ ಬರಿಗಾಲಲ್ಲಿ ಇಂಡಸ್ಟ್ರಿಗೆ ಬಂದು ಕರ್ನಾಟಕದ ಜನತೆ ನನ್ನನ್ನು 25 ಸಿನಿಮಾದಲ್ಲೂ ಹೀರೋ ಆಗಿ ನಡೆಸ್ಕೊಂಡು ಬಂದಿದ್ದಾರೆ. ಅದನ್ನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಸೊ ಕರ್ನಾಟಕದ ಜನತೆಗೆ, ನನ್ನ ಅಭಿಮಾನಿಗಳಿಗೆ ನಾನು ಸದಾ ಚಿರಋಣಿ. ಹಾಗಾಗಿ ನನ್ನ ಜರ್ನಿ ನಾನೇ ಹಿಂದೆ ತಿರುಗಿ ನೋಡ್ಕೊಂಡಾಗ ಇಟ್ಸ್ ಎ ಗ್ರೇಟ್ ಜರ್ನಿ ಅನ್ಸುತ್ತೆ. ಇದಕ್ಕೆ ಕಾರಣ ಆದವರು, ನನ್ನನ್ನು ನಂಬಿ ನನಗೆ ಪಾತ್ರಗಳನ್ನ ಕೊಟ್ಟಂತ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನನ್ನು ತುಂಬಾ ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸಿದಂತ ಟೆಕ್ನಿಷಿಯನ್ಸ್ಗೆ, ಮತ್ತೆ ನನ್ನ ಕಾಪಾಡ್ಕೊಂಡ್ ಬಂದಿರತಕ್ಕಂಥ ನನ್ನ ಅಭಿಮಾನಿಗಳು, ಎಸ್ಪೆಷಲಿ ಮೀಡಿಯಾದವರು. ಅವತ್ತು ನಾವೇನು ತಪ್ಪು ಮಾಡಿದ್ವಿ ಅದನ್ನ ತಿದ್ದಿ ಹೊಸದಾಗಿ ಬಂದಾಗ ಚೆನ್ನಾಗಿ ಮಾಡಿದಾಗ ನಮ್ಗೆ ಅಪ್ರಿಸಿಯೇಷನ್ ಮಾಡಿ ನಮ್ಮ ಹುಡುಗ ಅಂತ ಒಂದೆರಡು ಸಾಲ ಹೆಚ್ಚಿಗೆ ಬರುತ್ತೆ ನನ್ನ ಬಗ್ಗೆ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ರ. ಅದ್ರ ಬಗ್ಗೆ ಎಲ್ಲ ಬಹಳಷ್ಟು ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಪೂಜಮ್ ತುಂಬಾ ಲೇಟ್ ಆಯ್ತು ಅನಿಸ್ತಿದೆ ರಿಲೀಸ್? ಖಂಡಿತ ಇಲ್ಲ ಸರ್, ಯಾಕಂದ್ರೆ ನಿಮ್ಗೆ ಗೊತ್ತಿದ್ದಾಗೆ ಲೇಟ್ ಅಂದ್ರೆ ನಂದು 7 ಶೇಡ್ಸ್ ಇದೆ, 7 ಗೆಟಪ್ ಇದೆ. ಅದನ್ನ ನಾವು ಕವರ್ ಮಾಡ್ಕೊಳ್ಳೋದಕ್ಕೆ 1 year ಬೇಕಾಯ್ತು. ಪ್ಲಸ್ ಒಂದು 110 ಡೇಸ್ ಶೂಟಿಂಗ್ ಮಾಡಿದೀವಿ. ಇದೆಲ್ಲ ಇಟ್ಕೊಂಡು ನಾವು ರಿಲೀಸ್ ಮಾಡ್ಬೇಕಂತ ಎಲ್ಲ ಪ್ರಿಪೇರ್ ಆದಾಗ ಕೋವಿಡ್ ಬಂತು. ಸೊ ಕೋವಿಡ್ ಲಾಕ್ಡೌನ್ ಇಂದ ಲೇಟ್ ಆಗಿರ್ಬೋದೇ ಹೊರತು ನಮ್ ಕಡೆಯಿಂದ ಯಾವ್ದು ಲೇಟ್ ಆಗಿಲ್ಲ. ಬಿಕಾಸ್ ಏನಂದ್ರೆ ನಾವೆಲ್ಲೂ ಫೈನಾನ್ಸ್ ತಗೊಂಡ್ಬಂದು ಬಡ್ಡಿಗೆ ತಗೊಂಡು ಸಿನಿಮಾ ಮಾಡಿಲ್ಲ, ಅಥವಾ ದುಡ್ಡು ಕಾಸು ಇಲ್ಲ ಅಂತ ನಾವೆಲ್ಲೂ ಸಿನಿಮಾ ನಿಲ್ಸಿಲ್ಲ. ಸೊ ವೆಲ್ ಪ್ರಿಪೇರ್ ಆಗಿ ಹೋಮ್ ವರ್ಕ್ ಮಾಡ್ಕೊಂಡು ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರ್ಬೇಕಂದ್ರೆ, ಕ್ವಾಲಿಟಿ ಪ್ರಾಡಕ್ಟ್ ಹೊರಗಡೆ ಬರ್ಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ ತಗೊಳ್ತೇವೆ ಹೊರತು ನಮ್ ಕಡೆಯಿಂದ ಯಾವ್ದು ಲೇಟ್ ಆಗಿದೆ. ಸೊ ಥಿಯೇಟರ್ ಸಮಸ್ಯೆ ಆಗ್ತಿದೆ, ಯಾಕಂದ್ರೆ 12ನೇ ತಾರೀಕು ಇನ್ನೂ ತುಂಬಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ ಸಿನಿಮಾಗೆ ಏನಾದ್ರು ಥಿಯೇಟರ್ ಸಮಸ್ಯೆ ಆಗ್ತಿದ್ಯಾ? ಇಲ್ಲ ಸರ್, ಇದಕ್ಕೆ ಥಿಯೇಟರ್ಗಳ ಬಗ್ಗೆ ನಾವು ತುಂಬಾ ಮೊದಲೇ ಹೋಮ್ ವರ್ಕ್ ಮಾಡಿ ಸಂಬಂಧಪಟ್ಟಂತ ಡಿಸ್ಟ್ರಿಬ್ಯೂಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಈ ತರ ಬರ್ತೀವಿ ಅಂತ ಅನ್ಕೊಂಡು ಎಲ್ಲ ಪ್ರಿಪೇರ್ ಆಗಿ ಆದ್ವಿ. ಆದ್ರೂ 29ನೇ ತಾರೀಕು ನಾವು ಬರ್ಬೇಕಾಗಿತ್ತು. ಅವತ್ತೇ ಬಜರಂಗಿ 2 ಬರುವಂತ ಒಂದು ಇದ್ದಿದ್ದರಿಂದ ಸೊ ಸಿನಿಮಾಗಳು ಹಿಂದೆ ರಿಲೀಸ್ ಆಗುತ್ತೆ. 2 ಸಿನಿಮಾಗಳು ತುಂಬಾ ಚೆನ್ನಾಗಿ ಓಡ್ತಾ ಇದ್ರಿಂದ ಕನ್ನಡ ಸಿನಿಮಾಗಳೇ ಕಾಂಪಿಟೇಟ್ ಆಗಬಾರ್ದು ಅಂತ ಹೇಳಿ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಾವೇ 2 ವಾರ ಮುಂದೆ ಹೋದ್ವಿ 12ನೇ ತಾರೀಕು. ಸೊ ಹಾಗಾಗಿ ನಮ್ಮ ಹಿಂದೆ ಒಳ್ಳೆ ಡಿಸ್ಟ್ರಿಬ್ಯೂಟರ್ಸ್ ಇರೋದ್ರಿಂದ ನಮ್ಗೆ ಯಾವ್ದು ಥಿಯೇಟರ್ ಸಮಸ್ಯೆ ಆಗ್ತಾ ಇದೆ. ಎಷ್ಟು ಥಿಯೇಟರ್ ರಿಲೀಸ್ ಆಗ್ತಿದೆ ಸರ್ ಈಗ? ಸರ್ ಅರೌಂಡ್ ನಾವು ಅನ್ಕೊಂಡಿರೋದು ಒಂದು 350 ಥಿಯೇಟರ್ಸ್ ಅಂತ ಅನ್ಕೊಂಡಿದೀವಿ. ಫೈನಲ್ ಲಿಸ್ಟ್ ನಮಗೆ ಫ್ರೈಡೇ ಬರುತ್ತೆ. ಸೊ ಅರೌಂಡ್ ಈಗಾಗಲೇ ಒಂದು 200 ಥಿಯೇಟರ್ಸ್ ಕನ್ಫರ್ಮ್ ಆಗಿದೆ. 350 ಅಂತ ನಾವು ಅನ್ಕೊಂಡಿದ್ವಿ, ಅದಕ್ಕಿಂತ ಹೆಚ್ಚಾಗುವ ಸಾಧ್ಯತೆನೂ ಇದೆ. ಎಲ್ಲಾ ಸೇರಿ ಅಂದ್ರೆ ಅರೌಂಡ್ ದ ವರ್ಲ್ಡ್ ಒಂದು 500 ಥಿಯೇಟರ್ಸ್ ಅಂತ ಖಂಡಿತ. ಸರ್ 25 ಸ್ಪೆಷಲ್ ಸಿನಿಮಾ, ಸೊ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡ್ಬೇಕಾದ್ರೆ ಪ್ರೇಮ್ ಪೂಜಮ್ ಕೂಡ ಪ್ಯಾನ್ ಇಂಡಿಯಾ ಮಾಡ್ಬೋದು ಅಂತ ಅನ್ಸಿಲ್ವಾ ನಿಮ್ಗೆ? ಸರ್ ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂತ ನಾವು ಬಿಫೋರೇ ಅನ್ಕೊಂಡಿದ್ವಿ ಸರ್. ಅಂದ್ರೆ ನಮ್ಮ ಶೂಟಿಂಗ್ ಆಗುವಂತ ಪ್ರೋಸೆಸ್ ಅಲ್ಲೇ ಆಕ್ಚುಲಿ ನಮ್ಗೆ ಬೇರೆ ಬೇರೆ ರಾಜ್ಯದಿಂದಾನೇ ನಮ್ಗೆ ಪ್ರಪೋಸಲ್ ಬಂದಿತ್ತು ಇದನ್ನ ಪ್ಯಾನ್ ಇಂಡಿಯಾ ಮಾಡಿ ಅಂತ. ನಾವು ಸಹ ಫುಲ್ ಪ್ಯಾನ್ ಇಂಡಿಯಾ ಮಾಡೋದಕ್ಕಾಗ್ಲಿಲ್ಲ ಅಂದ್ರೂ ಒಂದು ಮಲಯಾಳಂ ಮತ್ತೆ ತೆಲುಗು ಮಾಡ್ಬೇಕಂತ ತುಂಬಾ ಅನ್ಕೊಂಡಿದ್ವಿ. ಅದ್ರ ಪ್ರಯತ್ನಗಳು ನಡೀತು. ಅನ್ಫಾರ್ಚುನೇಟ್ಲಿ ಕೋವಿಡ್ ಎಲ್ಲ ಲಾಕ್ಡೌನ್ ಎಲ್ಲ ಆಗಿದ್ರಿಂದ ಸ್ವಲ್ಪ ಪ್ಲಾನಿಂಗ್ ಅಲ್ಲೆಲ್ಲ ಏರ್ಪೇರ್ ಆಯ್ತು. ಬಟ್ ಇವತ್ತು ಪ್ಯಾನ್ ಇಂಡಿಯಾ ತರನೇ ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಇರಲ್ಲ, ಸಿನಿಮಾ ಕನ್ನಡದಲ್ಲೇ ಇರುತ್ತೆ. ಬಟ್ ಈಗ ಮಲಯಾಳಂ ಕೇರಳದ ನಾವು ರಿಲೀಸ್ ಮಾಡ್ತಿದ್ರೆ ಮಲಯಾಳಂ ಸಪ್ರೇಟ್ಲಿ ಇರುತ್ತೆ, ಕನ್ನಡದಲ್ಲೇ ಸಿನಿಮಾ ಪ್ಲೇ ಆಗ್ತಾ ಇರುತ್ತೆ. ಅದೇ ರೀತಿ ಎಲ್ಲ ರಾಜ್ಯದಲ್ಲೂ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.